ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ದಾರಿಯಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ಅನ್ನೋ ಹೋಟ್ಲ್ ಏನಿದೆ ಅಲ್ವಾ, ಅದು ಚಿಕ್ಕ ಹೋಟ್ಲೇನೆ. ಅದ್ರದ್ದು ಟೇಸ್ಟ್ ನಾನು ಲಾಸ್ಟಲ್ಲಿ ಹೇಳೋ ಬದಲು ಇವಾಗಲೇ ಹೇಳ್ಬಿಡ್ತೀನಿ. ತುಂಬಾ ಮಸಾಲೆ ಇತ್ತು, ಏನಷ್ಟು ಚೆನ್ನಾಗಿರಲಿಲ್ಲ, ನನಗೇನಷ್ಟು ಇಷ್ಟ ಆಗಿಲ್ಲ. ಮಸಾಲೆ ಎಲ್ಲ ಜಾಸ್ತಿ ಇದ್ದರೆ ನನಗಷ್ಟು ಇಷ್ಟ ಆಗೋದಿಲ್ಲ. ಅದು ಬಿಟ್ಟರೆ ನಾವಿವತ್ತು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ತೋಟದಲ್ಲಿ ತುಂಬಾ ಮಾವಿನಕಾಯಿ ಎಲ್ಲ ಬಿಟ್ಟಿದೆ. ಸೊ ಅದನ್ನೆಲ್ಲ ಕಿತ್ಕೊಂಡು ಬರೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ತುಂಬ ದಿನ ಆಯಿತು, ಹಾಗೆ ನೋಡ್ಕೊಂಬರೋಕ್ಕೆ ಕೂಡ ಹೋಗ್ತಾ ಇದ್ದೀವಿ. ನಮ್ಮ ತೋಟಕ್ಕೆ ಹೋಗೋದಂದರೆ ತುಂಬಾ ಇಷ್ಟ. ಯಾಕಂದರೆ ಸುತ್ತಲೂ ಮರಗಳಿರುತ್ತೆ, ರೋಡ್ ಸುತ್ತಲೂ, ಅಂದರೆ ಆ ಕಡೆ ಈ ಕಡೆ ಎರಡು ಕಡೆನೂ ಮರಗಳಿರುತ್ತೆ. ನೋಡಿರ್ಬೋದು ಬೋರ್ಡು ನೀವು, ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ವರ್ಲ್ಡ್ ಫೇಮಸ್ ಮ್ಯಾಂಗೋಸ್ ಅಂತ. ಶ್ರೀನಿವಾಸಪುರದಲ್ಲಿ ಮ್ಯಾಂಗೋಸ್ ತುಂಬಾ ಫೇಮಸ್ಸು. ನಮ್ಮದೂ ತುಂಬಾ ಮಾವಿನಕಾಯಿ ಇದ್ದಿದೆ. ಆ್ಯಂಡ್ ನೋಡ್ತಾ ಇರ್ಬೋದು, ಇದೆಲ್ಲ ಲಾರಿಗಳು ಬಂದು ಮಾವಿನ ಹಣ್ಣುಗಳೇನಿದೆ ಅಲ್ವಾ, ಅದನ್ನೆಲ್ಲ ಲೋಡ್ ಮಾಡ್ಕೊಂಡೋಗಿ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಎಷ್ಟು ರೋಡ್ ಉದ್ದಕ್ಕೂ ಟ್ರಕ್ಗಳು ನಿಂತಿದೆ, ಇದೆಲ್ಲ ಎಕ್ಸ್ಪೋರ್ಟ್ ಮಾಡೋವಂಥ ಟ್ರಕ್ಗಳು. ಹಂಗೆ ನಾವು ರೋಡಲ್ಲಿ ಹೋಗ್ತಾ ಇದ್ದವಾಗ ಇದು ನೋಡಿ, ಇದೇನು ಅಂದರೆ ರೈಲ್ವೆ ಟ್ರ್ಯಾಕು. ಸೊ ಶ್ರೀನಿವಾಸಪುರಕ್ಕೆ ಹೋಗೋ ದಾರಿದು ರೈಲ್ವೆ ಟ್ರ್ಯಾಕ್ ಅದು. ನಾನು ಹೇಳ್ದಂಗೆ ತುಂಬಾ ಟ್ರ್ಯಾಕ್ಟರ್ಗಳಲ್ಲಿ ಮತ್ತು ಟ್ರಕ್ಗಳಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಬೇರೆ ಸ್ಟೇಟ್ಗೆ ಮತ್ತು ಬೇರೆ ಕಡೆ ಎಲ್ಲ ಮಂಡಿ ಇರುತ್ತಲ್ಲ, ಮಾವಿನ ಹಣ್ಣು ಮಾರೋ ಮಂಡಿ, ಸೊ ಅಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ನೋಡ್ಬೋದು ಈ ಟ್ರ್ಯಾಕ್ಟ್ರಲ್ಲೂ ಮಾವಿನಕಾಯಿಗಳೇನಿದೆ ಅಲ್ವಾ, ತುಂಬಾ ತುಂಬಿಕೊಂಡು ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಡೆ ಮರಗಳೇ ಇರುತ್ತೆ. ಸೊ ಅದಕ್ಕೆ ನನಗೆ ಇಲ್ಲಿ ಹೋಗೋದು ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿ ಅನಿಸುತ್ತೆ, ಒಂಥರ ಎಲ್ಲ ಕಡೆ ಹಸಿರು ನೋಡ್ಕೊಂಡು ಹೋಗೋದು. ಆ್ಯಂಡ್ ಇದು ಯಾವುದೋ ಕಾಲೇಜೋ ಇಲ್ಲ ಸ್ಕೂಲೋ ಇರ್ಬೋದು, ಮಕ್ಕಳೆಲ್ಲ ಈಚೆ ಕಡೆ ನಿಂತಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ತುಂಬಾ ಮಾವಿನಕಾಯಿ ಮರಗಳೆಲ್ಲ ಇಲ್ಲಿ ರೋಡಲ್ಲಿ ಕಾಣಿಸ್ತಾ ಇರುತ್ತೆ. ಅಂದರೆ ಬೇರೆಯವರು ರೋಡ್ ಸೈಡ್ ಜಮೀನಿರುತ್ತಲ್ಲ, ಅವರು ಮಾವಿನಕಾಯಿ ಮರಗಳು ಎಲ್ಲ ಹಾಕಿರ್ತಾರೆ. ಅದೆಲ್ಲ ರೋಡ್ಗೆ ಹಂಗೆ ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಮಾವಿನಕಾಯಿ ಬಿಟ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಇಲ್ಲೆಲ್ಲ ತುಂಬಾ ಚೆನ್ನಾಗಿರೋವಂಥ ತಂಪಾಗಿರೋವಂಥ ಗಾಳಿ ಬೀಸ್ತಾಯಿತ್ತು. ನಾವು ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಈ ಕಡೆ ನೋಡ್ಬೋದು ಟೊಮೊಟೊ ಗಿಡಗಳು ಹಾಕಿದ್ದಾರೆ. ಈಗ ನಾವು ನಮ್ಮದೊಂದು ಚಿಕ್ಕ ತೋಟಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ನಾನು ನಮ್ಮದು ಮಾವಿನಕಾಯಿ ಮರ ಏನಿದೆ ಅಲ್ವಾ, ಅದನ್ನು ತೋರಿಸ್ತೀನಿ. ಈ ಸತಿ ನಾವು ಹೋಗ್ತಾ ಇರೋ ಈ ತೋಟದಲ್ಲಿ, ಅಂದರೆ ನಾನು ಇದಕ್ಕೆ ಮುಂಚೆನೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಟೊಮೊಟೊ ಎಲ್ಲ ಜಾಸ್ತಿ ಹಾಕಿದ್ರು ಮತ್ತು ಮರಗಳು ಅಷ್ಟೇ ಜಾಸ್ತಿ ಇತ್ತು. ಆದರೆ ಈ ಸತಿ ಏನು ಬೆಳೆ ಏನು ಹಾಕಿಲ್ಲ, ಸುಮ್ಮನೆ ಎಲ್ಲ ಖಾಲಿಯಾಗಿದೆ. ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಓಕೆ, ಈಗ ನಾವು ಒಳಗಡೆ ಹೋಗೋಣ. ನಾನು ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಇದು ನೋಡ್ಬೋದು, ಇದೊಂದು ಮರ. ಇದು ಬಾದಾಮಿ ಕಾಯಿ ಅಂತ ಹೇಳ್ತಾರೆ, ಆದರೆ ಆ್ಯಕ್ಚುಲಾಗಿ ಇದೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ನೋಡ್ಬೋದು ಚಿಕ್ಕ ಚಿಕ್ಕ ತೆಂಗಿನ ಮರಗಳೆಲ್ಲ ಇದೆ. ಆ್ಯಂಡ್ ಈ ಸತಿ ಏನೂ ಹಾಕಿಲ್ಲ. ಹೋದ ಸತಿ ಟೊಮೆಟೊ ಗಿಡಗಳು ಹಾಕಿದ್ರು, ಈ ಸತಿ ಏನೂ ಹಾಕಿಲ್ಲ, ಬರೀ ಮರಗಳಿದೆ. ಅಂದರೆ ಮಾಮೂಲಿ ಬೇಸಿಕ್ ಆಗಿರೋವಂಥ ಮರ, ನೇರಳೆ ಮರ ಇರ್ಬೋದು ಮತ್ತು ಹಲಸಿನಕಾಯಿ ಮರ, ಆ ರೀತಿ ಮರ ಇದೆ ಅಷ್ಟೇ. ಇಲ್ಲಿ ನಾವು ಜಾಸ್ತಿ ಮಾವಿನಕಾಯಿ ಗಿಡಗಳಾಗಲಿ ಮಾವಿನಕಾಯಿ ಮರಗಳಾಗಲಿ ಹಾಕಿಲ್ಲ. ಎಲ್ಲೋ ಒಂದೊಂದು ಇದೆ ಅಷ್ಟೇ. ಅದರಲ್ಲಿ ಕಾಯಿ ಬಿಟ್ಟಿದೆ ನೋಡ್ಬೋದು.
ಎಷ್ಟೊಂದು ಕೆಳಗಡೆ ಎಲ್ಲ ಬಿದ್ದಿದೆ. ಯಾಕಂದರೆ ಇಲ್ಲಿ ನಾವು ಯಾವಾಗಲೂ ಒಂದು ಸತಿ ಬರ್ತೀವಿ, ಇಲ್ಲಿ ನೋಡ್ಕೊಳೋರೆ ಬೇಕಾದರೆ ಕಿತ್ಕೊಳ್ತಾರೆ, ಇಲ್ಲಾಂದರೆ ಅದು ಹಾಗೆ ವೇಸ್ಟ್ ಆಗುತ್ತೆ ಅಷ್ಟೇ. ಈ ಫ್ರೂಟ್ ಅಂತೂ ತುಂಬಾ ಒಳ್ಳೆಯದು. ಇದು ಹೆಸ್ರು ಬಂದು ದುರಂಜಿ ಹಣ್ಣು ಅಂತ ಹೇಳ್ತಾರೆ. ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಆದರೆ ಇದಂತೂ ದುರಂಜಿ ಹಣ್ಣು ಅಂತ ಹೇಳ್ತಾರೆ. ಇದು ಕ್ಯಾನ್ಸರ್ಗೆಲ್ಲ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಇದು ಮರದ ತುಂಬಾ ಹಣ್ಣು ಕಾಯಿ ಎಲ್ಲ ಬಿಟ್ಟಿತ್ತು. ನಾವು ಎಷ್ಟು ಹಣ್ಣಾಗಿದೆಯೋ ಅಷ್ಟು ಕಿತ್ಕೊಂಡ್ವಿ. ನೋಡಿ, ಇದು ಹಣ್ಣಾಗಿದೆ. ತುಂಬಾ ಕಾಯಿಗಳೆಲ್ಲ ಬಿಟ್ಟಿತ್ತು, ಆದರೆ ಎಷ್ಟಂತ ನಾವು ತರೋಕ್ಕಾಗುತ್ತೆ, ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದ್ವಿ ಅಷ್ಟೇ. ನೋಡ್ಬೋದು ಮೇಲೆಲ್ಲ ಈ ಥರ ಮುಳ್ಳು ಥರ ಇರುತ್ತೆ, ಆದರೆ ಅದೇನು ಅಷ್ಟು ಮುಳ್ಳು ಥರ ಚುಚ್ಚೋದಿಲ್ಲ, ಬಟ್ ನೋಡೋಕ್ಕೆ ಈ ಥರ ಇರುತ್ತೆ. ನಾನೊಂದು ಹಣ್ಣನ್ನ ಓಪನ್ ಮಾಡಿ ತೋರಿಸ್ತೀನಿ. ಯಾರಾದರೂ ನೋಡಿಲ್ಲ ಅನ್ನೋರು ನೋಡ್ಬೋದು. ನೋಡಿ, ಈ ಥರ ವೈಟ್ ಕಲರ್ ಇರುತ್ತೆ, ಆ್ಯಂಡ್ ಅದರೊಳಗಡೆ ಬೀಜಗಳು ಕೂಡ ಇರುತ್ತೆ ಬ್ಲ್ಯಾಕ್ ಕಲರ್ ಆಗಿ. ತಿನ್ನೋಕ್ಕೆ ಸ್ವಲ್ಪ ಹುಳಿ ಮತ್ತು ಹುಳಿ ಥರನೇ ಇರುತ್ತೆ ಆಲ್ಮೋಸ್ಟು, ಆದರೆ ಅದು ಒಳ್ಳೆಯದು ತಿನ್ನೋಕ್ಕೆ ಅಂತ ಹೇಳ್ತಾರೆ. ಹಣ್ಣಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕದು. ಇದು ಬಂದು ಅದರದ್ದು ಮರ. ನೆಕ್ಸ್ಟ್ ಇಲ್ಲಿ ಬಂದು ಸಪೋಟ ಇದೆ. ಇನ್ನೂ ಎಲ್ಲ ಚಿಕ್ಕದಾಗಿದೆ, ಯಾವುದೂ ಹಣ್ಣಾಗಿಲ್ಲ. ಇದು ನೋಡ್ಬೋದು ಹಲಸಿನಕಾಯಿ ಮರ, ಜಾಕ್ ಫ್ರೂಟ್ ಟ್ರೀ. ಇದು ಇನ್ನೂ ಚಿಕ್ಕ ಮರ ಆಗಿದೆ, ಅಂದರೆ ಇನ್ನೂ ಮರ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ, ಆದರೆ ಇದು ಇನ್ನೂ ಚಿಕ್ಕದು. ಕಾಯಿ ಇನ್ನೂ ಯಾವುದು ಅಷ್ಟು ಬಿಟ್ಟಿಲ್ಲ, ಅಂದರೆ ದೊಡ್ಡದಾಗಿ ಯಾವುದು ಬಿಟ್ಟಿಲ್ಲ, ಎಲ್ಲ ಚಿಕ್ಕ ಕಾಯಿ ಇದೆ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅದು ದೊಡ್ಡದಾಗುತ್ತೆ. ನೋಡಿ, ಎಲ್ಲ ಚಿಕ್ಕ ಕಾಯಿ ಇದೆ. ಆ್ಯಂಡ್ ಈ ಚಿಕ್ಕ ಕಾಯಿ ಇದ್ದಾಗಲೇ ಏನೋ ಅದರಲ್ಲೇನೋ ಮಾಡ್ತಾರೆ, ಅಂದರೆ ಅಡುಗೆ ಏನೋ ಮಾಡ್ತಾರೆ, ಅದೇನಂತ ನನಗೆ ಗೊತ್ತಿಲ್ಲ. ಚಿಕ್ಕ ಕಾಯಿ ಇದೆ, ಇನ್ನೂ ದೊಡ್ಡದಾಗಿಲ್ಲ, ಯಾವುದು ದೊಡ್ಡದಾಗಿಲ್ಲ, ಹಣ್ಣು ಆಗಿಲ್ಲ. ನೆಕ್ಸ್ಟ್ ಬಂದು ಈ ಕಡೆ ಚಕ್ಕೋತ ಗಿಡ ಇದೆ. ನೋಡ್ಬೋದು, ಚಕ್ಕೋತ ಗಿಡದಲ್ಲಿ ಕಾಯಿನೂ ಬಿಟ್ಟು ಆಲ್ರೆಡಿ ಒಂದೆರಡು ಹಣ್ಣು ಕೂಡ ಆಗಿದೆ. ಇದು ಬಂದು ಈಚಲೆ ಮರ ಅಂತ ಹೇಳ್ತಾರೆ, ಅಂದರೆ ಇದಿನ್ನೂ ಗಿಡ ರೀತಿ ಇದೆ. ಇದೇನು ನಾವು ಹಾಕಿಲ್ಲ, ಆದಷ್ಟಕ್ಕೆ ಅದೇ ಬೆಳೆದಿರೋದು. ಅದರಲ್ಲಿ ಈಚಲೆ ಹಣ್ಣು ಅಂತ ಬಿಡುತ್ತೆ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಸಮ್ಮರ್ ಟೈಮಲ್ಲಿ ಮಾತ್ರ ಅದು ಬಿಡೋದು ನನಗೆ ಗೊತ್ತಿರೋ ಪ್ರಕಾರ. ನೋಡ್ಬೋದು, ನಾನು ಆಗಲೇ ಹೇಳ್ದಂಗೆ ಏನು ಗಿಡ ಏನು ಹಾಕಿಲ್ಲ, ಬರೀ ಮರಗಳು ಮಾತ್ರ ಇದೆ. ಯಾರಾದರೂ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿರುತ್ತೆ, ಹೋಗಿ ನೋಡ್ಬೋದು ನೀವು. ನೆಕ್ಸ್ಟ್ ಇದು ಬಂದು ಚೇಪೆಕಾಯಿ ಮರ. ಇದರಲ್ಲೂ ಅಷ್ಟೇ ಯಾವುದು ದೊಡ್ಡದಾಗಿ ಕಾಯೇನು ಬಿಟ್ಟಿಲ್ಲ, ಇನ್ನೂ ಎಲ್ಲ ಚಿಕ್ಕದಾಗಿ ಪಿಂದೆ ಥರ ಇದೆ. ಯಾಕಂದರೆ ಇದು ಚಿಕ್ಕ ಗಿಡನೇ, ಆದರೂ ತುಂಬಾ ಚಿಕ್ಕ ಕಾಯಿಗಳು ಬಿಟ್ಟಿದೆ. ಇನ್ನು ಸ್ವಲ್ಪ ಒಂದು ತಿಂಗಳು ಆ ಥರ ಆದಮೇಲೆ ದೊಡ್ಡ ಕಾಯಿ ಜೊತೆ ಹಣ್ಣು ಆಗಿರುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ತೋಟಕ್ಕೆ ಹೋಗೋಣ. ಅಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ. ನೆಕ್ಸ್ಟ್ ತೋಟದಲ್ಲಿ ನೋಡ್ಬೋದು ಟೊಮೆಟೊ ಗಿಡಗಳು ಹಾಕಿದ್ದಾರೆ, ಇನ್ನೂ ಕಾಯೆಲ್ಲ ಏನೂ ಬಿಟ್ಟಿಲ್ಲ. ನೆಕ್ಸ್ಟ್ ಈ ಕಡೆ ಬಂದರೆ ನೋಡ್ಬೋದು, ಈ ಕಡೆ ಮಾವಿನಕಾಯಿ ಮರಗಳಿವೆ. ನೋಡ್ಬೋದು, ಇದರಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಮಾವಿನಕಾಯಿ ಇದೆ. ತೋತಾಪುರಿ ಇದೆ ಕೆಲವೊಂದು ಕಡೆ
ರಸ್ಪುರಿ ಹಣ್ಣು ಅಂತ ಹೇಳ್ತಾರಲ್ವ ಅದಿದೆ. ನೆಕ್ಸ್ಟು ಕೊಬ್ಬರಿಕಾಯಿ ಅಂತ ಹೇಳ್ತಾರೆ ಅದಿದೆ. ವೆರೈಟೀಸ್ ಏನಿರುತ್ತೆ ಮ್ಯಾಂಗೋದಲ್ಲಿ, ಸೊ ಅದು ಡಿಫ್ರೆಂಟ್ ಮರಗಳು, ಬೇರೆ ಬೇರೆ ಮರಗಳು ಇಲ್ಲಿದೆ. ನಾನೀಗ ನಿಮ್ಮನ್ನ ತೋಟ ಒಳಗೆ ಕರ್ಕೊಂಡು ಹೋಗ್ತೀನಿ. ನೋಡ್ಬೋದು ಇಲ್ಲಿ ತೋತಾಪುರಿ ಮಾವಿನಕಾಯಿ ಇದೆ. ಈ ತೋಟದಲ್ಲಿ ಏನಷ್ಟು ಮಾವಿನಕಾಯಿ ಇಲ್ಲ, ಆದರೆ ನೋಡ್ಬೋದು ಎಲ್ಲ ಬಿದ್ದು ಹಾಳಾಗಿದೆ. ಯಾರೂ ಇನ್ನೂ ಕಿತ್ತಿಲ್ಲ, ಅದಕ್ಕೆ ಎಲ್ಲ ಬಿದ್ದು ಹಾಳಾಗಿದೆ. ನಾನು ಇನ್ನೊಂದು ತೋಟ ತೋರಿಸ್ತೀನಿ, ಅದರಲ್ಲಿ ನೋಡ್ಬೋದು. ನಿಜವಾಗ್ಲೂ ಆ ತೋಟ ನೀವು ನೋಡಿದ್ರೆ, ಅಂದರೆ ಒಂದು ಮರ ತೋರಿಸ್ತೀನಿ ನಾನು ಅದರಲ್ಲಿ. ನೀವು ಆ ಮರ ನೋಡೋಕ್ಕಾದರೂ ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಬೇಕಾಗುತ್ತೆ. ಯಾಕಂದರೆ ಮರ ತುಂಬ ಮಾವಿನಕಾಯಿ, ಎಷ್ಟು ಮಾವಿನಕಾಯಿ ಇದೆ ಅಂದರೆ ನೀವೇ ನೋಡಿದ್ರೆ ನೀವು ಆ ಥರ ಮರ ನೋಡೇ ಇರಲ್ಲ, ಅಷ್ಟು ಮಾವಿನಕಾಯಿ ಇರುತ್ತೆ ಆ ಮರದಲ್ಲಿ. ಅದು ನೋಡಬೇಕಂದ್ರೆ ನೀವು ವಿಡಿಯೋ ಎಂಡ್ವರೆಗೂ ನೋಡಬೇಕು. ಇಲ್ಲಿ ನೋಡ್ಬೋದು ಹಸು ಇದೆ. ಅಂದರೆ ಈಗ ನಾವು ಸಿಟಿಯಲ್ಲೆಲ್ಲ ಹಸು ನೋಡೋದು ತುಂಬ ರೇರ್ ಆಗೋಗಿದೆ. ಅಂದರೆ ನಾವಿರೋ ಜಾಗದಲ್ಲೇ ಹಸುನೇ ಇಲ್ಲ. ಬರೀ ಈ ಥರ ಹಳ್ಳಿ ಕಡೆ ಎಲ್ಲಾದರೂ ಬಂದರೆ ಮಾತ್ರ ಹಸುಗಳು ಮತ್ತು ಕುರಿ, ಎಮ್ಮೆ, ಈ ಥರ ಏನೇನು ಇರುತ್ತಲ್ಲ ಡೊಮೆಸ್ಟಿಕ್ ಅನಿಮಲ್ಸು, ಅಂದರೆ ನಾಯಿ, ಬೆಕ್ಕು ಅದು ಬಿಟ್ಟು ಇರುತ್ತಲ್ವ, ಅದೆಲ್ಲ ಬರೀ ಹಳ್ಳಿ ಕಡೆ ಮಾತ್ರ ನಮಗೆ ನೋಡೋಕ್ಕೆ ಸಿಗುತ್ತೆ. ನಮ್ಮೂರ ಕಡೆ ಎಲ್ಲ ಇದೆಲ್ಲ ಏನೂ ಇಲ್ಲ. ಬರೀ ನಾವು ಈ ಥರ ಅಲ್ಲಿ ಬಂದಾಗ ಮಾತ್ರ ನೋಡೋಕ್ಕೆ ಸಿಗುತ್ತೆ ಅಷ್ಟೇ. ಓಕೆ, ಇಲ್ಲಿಗೆ ಈ ತೋಟ ಮುಗೀತು. ಇನ್ನೊಂದು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನ. ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಜಾಸ್ತಿ ಮರಗಳು ಇಲ್ಲ ಮತ್ತು ಜಾಸ್ತಿ ಕಾಯಿ ಇಲ್ಲ. ನಾನು ಎಲ್ಲ ರೋಡಲ್ಲಿ ಹೋಗೋ ವಿಡಿಯೋ ಏನಿದೆ ಅಲ್ವಾ ಅದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನಿಮ್ಗೆ ನೋಡೋಕ್ಕೆ ಬೋರ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ ಈ ನೇಚರು. ಇಲ್ಲಂತೂ ಫೋಟೋಶೂಟ್ ಮಾಡಿಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಲಾಸ್ಟಲ್ಲಿ ಮನೆಗೆ ಬರೋವಾಗ ಇಲ್ಲೆಲ್ಲ ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಆ ಕಡೆ ಈ ಕಡೆ ಎರಡು ಕಡೆನೂ ಮರ ಇದೆ, ಮತ್ತು ರೋಡೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ಇದೆಲ್ಲ ಮಾವಿನಕಾಯಿ ತುಂಬಿಕೊಂಡು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಂತ ನಾನು ಆಗಲೇ ಹೇಳಿದ್ನಲ್ಲ. ನೋಡ್ಬೋದು ನಾವು ಮೂಟೆ ಅಂದರೆ ಗೋಣಿ ಚೀಲ ಕೂಡ ತಂದಿದ್ದೀವಿ ಮಾವಿನಕಾಯಿ ಎಲ್ಲ ತಗೊಂಡೋಗೋಕ್ಕೆ. ಬನ್ನಿ ಹೋಗೋಣ. ಅಲ್ಲಿ ಇನ್ನೂ ಚೆನ್ನಾಗಿರೋ ಮರಗಳಿದೆ ಮತ್ತು ಜಾಸ್ತಿ ಮಾವಿನ ಹಣ್ಣಿದೆ. ಎಲ್ಲ ನೋಡ್ಬೋದು. ನಾವು ಹೋಗ್ತಾ ಇದ್ದಾಗ ಅಲ್ಲಿ ಮರದಲ್ಲಿ ನೋಡ್ಬೋದು ಕೋತಿ ಕೂಡ ಕಾಣಿಸ್ತಾ ಇತ್ತು. ಇದು ರೋಡ್ ಪಕ್ಕನೇ ಇದೆ. ನಮಗೆ ರೋಡಲ್ಲಿ ಹೋಗೋವಾಗೇನೆ ಕಾಣಿಸುತ್ತೆ ಈ ತೋಟ. ಮತ್ತು ಇಲ್ಲಿ ತುಂಬಾ ಹುಲ್ಲು ಅದು ಇದೆಲ್ಲ ಬೆಳ್ಕೊಂಡಿದೆ. ಕ್ಲೀನ್ ಮಾಡಿಸಿಲ್ಲ. ಸೊ ನೆಕ್ಸ್ಟ್ ಸತಿ ಕ್ಲೀನ್ ಮಾಡಿಸಿರ್ತಾರೆ ಅಂತ ಹೇಳಿದ್ರು. ಈ ಸತಿ ಅವ್ರು ಹಂಗೆ ಬಿಟ್ಬಿಟ್ಟಿದ್ದಾರೆ, ಕ್ಲೀನ್ ಮಾಡಿಸಿಲ್ಲ. ನೆಕ್ಸ್ಟ್ ಸತಿ ಕ್ಲೀನ್ ಮಾಡಿಸಿ ಏನಾದರೂ
ರಾಗಿ ಆ ಥರ ಏನಾದರೂ ಹಾಕಿದರೆ ನಾನು ನಿಮಗೆ ತೋರಿಸ್ತೀನಿ ಅದು ಕೂಡ ನೆಕ್ಸ್ಟ್ ಸತಿ ನಾನು ಹೋದಾಗ. ಬೇರೆ ತೋಟಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ತುಂಬಾ ದೊಡ್ಡದಾಗಿರುವಂಥ ಮಾವಿನಕಾಯಿಗಳಿದ್ವು. ನೋಡ್ಬೋದು, ಇದು ನನ್ನ ಕೈಗಿಂತ ತುಂಬಾ ದೊಡ್ಡದಾಗಿದೆ. ನನ್ನ ಕೈಯಷ್ಟು ಕೂಡ ಇಲ್ಲ, ಇದು ಇನ್ನೂ ದೊಡ್ಡದಾಗಿದೆ. ಆ್ಯಂಡ್ ಎಲ್ಲ ಮರದ ತುಂಬಾ ಮಾವಿನಕಾಯಿಗಳಿದ್ವು. ಇದು ಬಂದು ರಸಪುರಿ ಹಣ್ಣು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಲ್ಲಿ. ಇನ್ನು ಮಲ್ಗೋವಾ ಅದೆಲ್ಲ ಇದೆ, ಆ ಮರಗಳು ಎಲ್ಲ ಇದೆ. ನೋಡ್ಬೋದು ಇಲ್ಲಿ ಇವರು ಕಿತ್ತಿ ಕೆಳಗೆ ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವರೇ ನಮ್ಮ ತೋಟ ಎಲ್ಲ ನೋಡ್ಕೊತಾರೆ. ಸೊ ನಾವು ಬಂದಿದ್ದೀವಿ ಅಂತ ನಮಗೆ ಕಿತ್ಕೊಡ್ತಾ ಇದ್ದಾರೆ. ತೋಟ ತುಂಬಾ ದೊಡ್ಡದಾಗಿದೆ. ನಾನು ಎಲ್ಲದೂ ಒಂದೊಂದು ಮರನೂ ವೀಡಿಯೋ ಮಾಡೋಕ್ಕಾಗಲ್ಲ, ಆದಷ್ಟು ವೀಡಿಯೋ ಮಾಡಿದ್ದೀನಿ. ನೋಡ್ಬೋದು, ಈ ಥರ ನಾವು ಮಾವಿನಕಾಯಿ ಕಿತ್ತಿದ ತಕ್ಷಣ ಅದು ಹಂಗೆ ನೀರು ಥರ ಎಗರ್ತಾಯಿತ್ತು. ಅದು ಜೀಡಿ ಅಂತ ಹೇಳ್ತಾರೆ. ಅದೇನಾದರೂ ಕೈ ಮೇಲೆ ಇಲ್ಲ ಮಕ್ಕದ ಮೇಲೆ ಎಲ್ಲಾದರೂ ಎಗರಿದ್ರೆ ಅದು ಹಾಗೆ ಮಾರ್ಕ್ ಆಗಿಬಿಡುತ್ತೆ, ಗಾಯ ಆಗಿ. ಇಲ್ಲಿ ನೋಡ್ಬೋದು, ಮರದಲ್ಲೇ ಹಣ್ಣಾಗಿ ಎಲ್ಲ ಕೆಳಗೆ ಬಿದ್ದಿದೆ. ಪಕ್ಷಿಗಳು ಮತ್ತು ಅದು ಇದನ್ನ ಏನು ಸ್ಕ್ವಿರಿಲ್ ಅದೆಲ್ಲ ಬಂದು ಕೆಳಗೆ ಬೀಳಿಸಿದೆ. ನೆಕ್ಸ್ಟ್ ಇದು ನೋಡ್ಬೋದು, ಇದು ಬೇಲಿ ಹೂವು ಅಂತ ಹೇಳ್ತಾರೆ. ಇದೆಲ್ಲ ಮೊದಲು ಸ್ಕೂಲ್ಗೆ ಹೋಗೋವಾಗ ನೋಡ್ತಾ ಇದ್ದಿದ್ದು ನಾವು. ಈಗ ಇದೆಲ್ಲ ಇಲ್ಲವೇ ಇಲ್ಲ. ಇದರಲ್ಲಿ ಇನ್ನೂ ಕಲರ್ ಇರುತ್ತೆ, ಪಿಂಕ್ ಕಲರ್ ಇರುತ್ತೆ, ಇದು ಆರೆಂಜ್ ಕಲರ್ ಇದೆ, ವೈಟ್ ಕಲರು ಬರುತ್ತೆ. ನಾನೀಗ ನಿಮ್ಮನ್ನ ಒಂದು ಮರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಮರದಲ್ಲಿ ಎಷ್ಟು ಮಾವಿನಕಾಯಿ ಇದೆ ಅಂತ ನೋಡಿ ನೀವೇ ಶಾಕ್ ಆಗ್ತೀರಾ. ನಾನಂತೂ ನೋಡಿದ ತಕ್ಷಣವೇ ಶಾಕ್ ಆಗೋದೆ. ನೋಡ್ಬೋದು, ಈ ಒಂದು ಚಿಕ್ಕ ಮರದಲ್ಲಿ ಎಷ್ಟು ಸುತ್ತಲೂ ಎಷ್ಟು ಮಾವಿನಕಾಯಿ ಇದೆ. ಇದು ವಿಡಿಯೋದಲ್ಲಿ ನೋಡೋಕ್ಕಿಂತ ನೀವು ಹತ್ರದಿಂದ ನೋಡಿದರೆ ನಿಜವಾಗ್ಲೂ ಒಂದು ಚೆನ್ನಾಗಿರೋವಂಥ ಇದಾಗ್ತಾಯಿತ್ತು. ನೋಡಿ, ಈ ಮರದಲ್ಲೂ ಅಷ್ಟೇ ಎಷ್ಟು ಮಾವಿನಕಾಯಿ ಇದೆ. ಓಡಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಾವು ಅದೇ ಅಕ್ಷಯ್ ದಮ್ ಬಿರಿಯಾನಿಯಿಂದ ಬಿರಿಯಾನಿ ತಂದಿದ್ವಲ್ಲ, ನೋಡಿ ಆ ಬಿರಿಯಾನಿ ಈ ರೀತಿ ಇರುತ್ತೆ. ತುಂಬಾ ಮಸಾಲೆ ನೋಡಿದ ತಕ್ಷಣವೇ. ಆ್ಯಂಡ್ ಇದು ಬಂದು ಮಟನ್ ಬಿರಿಯಾನಿ ಅನಿಸುತ್ತೆ, ಚಿಕನ್ ಬಿರಿಯಾನಿನೂ ಇತ್ತು.
ತಿನ್ನೋಕ್ಕೆ ಆಗಿಲ್ಲ ಎಲ್ಲ. ಆಮೇಲೆ ನಾವು ಅಲ್ಲಿ ಇದ್ದಿದ್ದ ನಾಯಿಗೆಲ್ಲ ಹಾಕ್ಬಿಟ್ವಿ. ಅಷ್ಟು ಚೆನ್ನಾಗಿರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಮಸಾಲೆ ಹೆವಿ ಇತ್ತು, ನೋಡ್ಬೋದು ಕೈಯೆಲ್ಲ ನೀವು. ಓಕೆ, ನಾವು ಹೋಗೋವಾಗ ಬೇರೆ ಕಡೆ ಎಲ್ಲಾದರೂ ಚಿಕನ್ ರೋಲ್ ಆ ಥರ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆಗಿಬಿಟ್ವಿ. ಈಗ ಮಾವಿನಕಾಯಿ ಎಲ್ಲ ಕಿತ್ತಾಕಿದ್ದಾಯಿತು, ಆಲ್ರೆಡಿ 2 ಮೂಟೆ ತುಂಬಿಸಿದ್ದಾಯಿತು. ಈಗ ಎಲ್ಲ ತುಂಬಿಸ್ಕೊಂಡು ಎತ್ಕೊಂಡೋಗಿ ಕಾರ್ ಡಿಕ್ಕಿದಲ್ಲಿ ಇಕ್ತಾಯಿದ್ದೀವಿ. ನೆಕ್ಸ್ಟು ಎಲ್ಲ ಕಿತ್ತಿದ್ದಾಯಿತು. ಈಗ ನಾವು ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ತುಂಬಾ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಸತಿ ನಾವು ಹೋಗಿದ್ದು ತುಂಬಾ ಒಂಥರ ಖುಷಿಯಾಗಿ ಚೆನ್ನಾಗಿತ್ತು. ನೋಡ್ಬೋದು ನೀವು ಅಲ್ಲಲ್ಲಿ ಏನು ಮಾವಿನಕಾಯಿ ಮಂಡಿಗಳೆಲ್ಲ ತುಂಬಾ ಇದೆ ಇಲ್ಲಿ. ನೋಡ್ಬೋದು, ಇದು ಬಂದು ಮಾವಿನಕಾಯಿ ಮಂಡಿ, ಅಂದರೆ ಇಲ್ಲಿ ಮಾರ್ಕೆಟ್ ರೀತಿ ಎಲ್ಲ ತಂದು ಇಲ್ಲಿ ಹಾಕಿ ಮಾರ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಟ್ರಿಪ್ ಅಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಆ್ಯಂಡ್ ಇದು ಬಂದು ಇಟ್ಕೆ ಫ್ಯಾಕ್ಟ್ರಿ, ಇಟ್ಕೆ ಇಲ್ಲಿ ತಯಾರು ಮಾಡ್ತಾರಲ್ವ ಅದು. ಥ್ಯಾಂಕ್ ಯು.